ಉಡುಪಿ ನಗರ ಪ್ರದೇಶದ ಭಾಗದಲ್ಲಿ ಈ ಮಣ್ಣುಗಳನ್ನು ತುಂಬಿಕೊಂಡ ಲಾರಿಗಳು ಸಲೀಸಾಗಿ ಹೋಗ್ತಿದೆ. ಯಾಕೆಂತೇಳಿದರೆ ಕಾನೂನಿನ ನಿಯಮ ಪ್ರಕಾರ ಯಾವುದೇ ಮಣ್ಣುಗಳನ್ನು ತಗೊಂಡು ಹೋಗುವ ಲಾರಿಗಳಲ್ಲಿ ಆ ಲಾರಿಯ ಮೇಲೆ ಹೊದಿಕೆ ಹಾಕಿಸಿ ಮಣ್ಣು ಕೆಳಗೆ ಬೀಳದಾಗಿ ಅದನ್ನು ರಕ್ಷಿಸುವಂತಹ ಕೆಲಸವನ್ನು ಕಾನೂನಿನ ಪ್ರಕಾರ ಬಂದಿದೆ. ಇಲ್ಲಿ ಕಾನೂನನ್ನು ಎಲ್ಲ ಇದಕ್ಕೆ ತೋರಿಕೊಂಡು ಈ ನಮ್ಮ ನಗರ ಪ್ರದೇಶದಲ್ಲಿ ಬೈಕ್ ಸವಾರರಿಗೆ, ಪಾದಾಚಾರಿಗಳಿಗೆ, ನಡೆದುಕೊಂಡು ಹೋಗುವವರಿಗೆ ಎಲ್ಲ ರೀತಿಗಳಲ್ಲಿ ತೊಂದರೆ ಉಂಟು ಮಾಡುವಂಥ ಲಾರಿಗಳು ಇಲ್ಲಿ ಪ್ರತಿದಿನ ಹೋಗ್ತಾ ಇದೆ. ದಿನಕ್ಕೆ ನೂರಾರು ಲೋಡು ಕಟ್ಟಲೆ ಇದೇ ಪ್ರದೇಶಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಜನರಿಗೆ ಎಷ್ಟು ತೊಂದರೆ ಆಗ್ತದೆ, ಜನರ ಕಣ್ಣುಗಳಿಗೆ ಎಷ್ಟು ಧೂಳು ಹೋಗ್ತದೆ, ಅದನ್ನು ಗಮನದಲ್ಲಿ ಇರಿಸಿಕೊಂಡು ಯಾವ ನಗರಾಡಳಿತ ಇದೆ, ಯಾವ ಕಾನೂನಿನಲ್ಲಿ ನಗರಾಡಳಿತವೋ ಅಥವಾ ಇದಕ್ಕೆ ಬೇಕಾಗುವಂಥ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನ ಹರಿಸಿ ಕೂಡಲೇ ಅದಕ್ಕೆ ಕಡಿವಾಣ ಹಾಕಬೇಕಾಗಿ ಎಂದು ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ.